ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ. ಏನಂತಂದರೆ, ನಮಗೆ ಪ್ರತಿಯೊಂದು ಅಡುಗೆಗೆ ಬೇಕೇ ಬೇಕು ಅನ್ನುವಂಥದ್ದು ಕೊತ್ತಂಬರಿ ಸೊಪ್ಪು. ಆದರೆ ತುಂಬ ಬೇಗ ಕೆಡೋದು ಕೂಡ ಅದೇ. ನಾವು ಫ್ರಿಜ್ಜಲ್ಲಿ ಇಟ್ಟಿರಲಿ ಅಥವಾ ಹೊರಗಡೆ ಇಟ್ಟಿರಲಿ, ಬೇಗ ಕೊಳೆಯುತ್ತದೆ ಕೊತ್ತಂಬರಿ ಸೊಪ್ಪು. ಜಾಸ್ತಿ ದಿನ ನಮಗೆ ಯೂಸ್ ಮಾಡೋಕ್ಕಾಗಲ್ಲ, ಅದರ ಫ್ರೆಶ್ನೆಸ್ ಹೋಗಿರುತ್ತೆ. ಮತ್ತು ನಾವು ಅಂಗಡಿಯಿಂದ ತಂದು ಫ್ರೆಶ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಬಟ್ ನಾನು ಇವತ್ತು ಹೇಳುವಂಥ ಟಿಪ್ಸಲ್ಲಿ ನೀವು ಆಲ್ಮೋಸ್ಟು ಇದನ್ನ ಫಾಲೋ ಮಾಡಿದರೆ ಆಲ್ಮೋಸ್ಟ್ ಒಂದು 3 ರಿಂದ 4 ವಾರ ತನಕ ಕೊತ್ತಂಬರಿ ಸೊಪ್ಪನ್ನು ಕೆಡದ ಥರ ಇಡ್ಬೋದು. ಒಂದು ಚೂರು ಹಾಳಾಗದಾಗೆ ಆ ಫ್ರೆಶ್ನೆಸ್ ಇರುತ್ತಲ್ವ, ಅದನ್ನ ಹಾಗೇ ಕಾಪಾಡ್ಕೊಂಡು ಬರ್ಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಟಿಪ್ಸನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಮೊದಲು ನಾವು ಏನು ಮಾಡಬೇಕು, ಮಾರ್ಕೆಟಿಂದ ತಂದಿರುವಂತಹ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಅದರ ಬೇರನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ, ಇದು ದಂಟು ಸ್ವಲ್ಪ ಬಲ್ತಿರೋದ್ರಿಂದ ನಾನು ದಂಟಿಂದ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಳ್ಳೆ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನ ನೀವು ಸಪ್ರೇಟ್ ಮಾಡಿಕೊಂಡು ತೊಳಿಬೋದು. ಕೊತ್ತಂಬರಿ ಸೊಪ್ಪನ್ನು ನಾವು ವೇಸ್ಟ್ ಮಾಡೋದು ಬೇಡ. ಇವಾಗ ಬೇರನ್ನು ಕಟ್ ಮಾಡಿ ತೆಗೆದಾದ ನಂತರ ಇವಾಗ ಇದನ್ನ ಬಿಡಿಸ್ಕೋಬೇಕು. ಅಂದರೆ ಅದರಲ್ಲಿ ಕಳೆ ಅಥವಾ ಬೇರೆ ಏನಾದರೂ ಗ್ರಾಸ್ ಏನಾದರೂ ಇದ್ದರೆ ನಾವು ಕ್ಲೀನಾಗಿ ನೋಡಿಕೊಂಡು ಸಪ್ರೇಟ್ ಮಾಡಿ ಬಿಡಿಸ್ಕೋಬೇಕಾಗುತ್ತೆ. ಒಂದ್ಸರಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡಾದ ನಂತರ ಇವಾಗ ನಾನು ಪಾರ್ಟ್ ಬೈ ಪಾರ್ಟ್ ವಾಶ್ ಮಾಡ್ತೇನೆ. ನೀಟಾಗಿ 2 ಸರಿ ನೀರು ಹಾಕಿ ತೊಳ್ಕೋಬೇಕು. ಒಂದು ಸರಿ ಮಣ್ಣೆಲ್ಲ ಹೋಗುತ್ತೆ, ಮತ್ತೊಂದು ಸರಿ ನೀವು ಕ್ಲೀನ್ ವಾಟರಿಂದ ನೀಟಾಗಿ ತೊಳ್ಕೋಬೇಕು. ತೊಳ್ಕೊಂಡು ಅದರ ನೀರನ್ನು ಒಂಚೂರು ಡ್ರೈ ಮಾಡಲಿಕ್ಕೆ ಬಿಡಬೇಕು. ಈಗ ಈ ಸೊಪ್ಪನ್ನು ಸ್ವಲ್ಪ ಹರಡ್ಬಿಟ್ಟಿಡೋಣ. ನಾವಿದನ್ನ ಕಟ್ ಮಾಡೋಕ್ಕಿಂತ ಮುಂಚೆ ಇದು ಸ್ವಲ್ಪ ಡ್ರೈ ಆಗಬೇಕು. ಹೊರಗಡೆ ಇಡೋ ಅವಶ್ಯಕತೆ ಇಲ್ಲ. ನಾವು ಮನೆಯಲ್ಲೇ, ಅಡುಗೆ ಮನೆಯಲ್ಲಿ ಇಟ್ಕೋಬೋದು, ರೂಮ್ ಟೆಂಪ್ರೇಚರಲ್ಲೇ ಇಟ್ಕೋಬೋದು. ತೊಳೆದುಬಿಟ್ಟು ಇದನ್ನ ಸ್ವಲ್ಪ ಡ್ರೈ ಮಾಡ್ತಾ ಇದ್ದೇನೆ. ನೀರಿನ ಪಸೆ ಒಂದು ಸ್ವಲ್ಪ ಆರಿದ ನಂತರ ಇವಾಗ ನೋಡಿ ಬಿಡಿ ಆಗಿದೆ. ಇವಾಗ ನಾನು ಕಟ್ ಮಾಡಲಿಕ್ಕೆ ಸೆಟ್ ಮಾಡ್ಕೊತಾ ಇದ್ದೇನೆ. ಬಟ್ ಇದರಲ್ಲಿ ಇನ್ನು ಈ ದಂಟಿದೆಯಲ್ಲ ಸಿಕ್ಕಾಪಟ್ಟೆ ಬೆಳ್ತದೆ. ಇನ್ನೊಂದು ಸ್ವಲ್ಪ ನಾನು ಕಟ್ ಮಾಡ್ತೇನೆ. ಯಾಕಂತಂದರೆ ಇಷ್ಟು ಬೆಳ್ತಿರೋ ದಂಟನ್ನು ನಾವು ಇದಕ್ಕೆ ಹಾಕೋಕ್ಕೂ ಬರಲ್ಲ. ಆದ್ದರಿಂದ ಈ ದಂಟನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಸೊಪ್ಪನ್ನು ಬೇರೆ ಮಾಡ್ತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ತುಂಬ ಅಂದರೆ ಎಳತ್ತಿದ್ರೆ ದಂಟಿಷ್ಟು ಕಟ್ ಮಾಡಲಿಕ್ಕೆ ಸಿಗಲ್ಲ, ಸ್ವಲ್ಪ ಸಿಗುತ್ತೆ. ಇವಾಗ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದು ಅಲ್ಲ, ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಬಿಡಿಯಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ತೊಳೆದುಬಿಟ್ಟು ನೀಟಾಗಿ ಅದರ ಕಳೆ ಎಲ್ಲ ರಿಮೂವ್ ಮಾಡಿ, ಬೇರೆಲ್ಲ ರಿಮೂವ್ ಮಾಡಿ, ತೊಳೆದುಬಿಟ್ಟು ಒಂಚೂರು ಡ್ರೈ ಮಾಡಿ ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಫ್ರೆಶ್ ಸೊಪ್ಪನ್ನು ಏನು ಮಾಡಬೇಕು, ಒಂದು ಅಗಲವಾದ ತಟ್ಟೆ ಅಥವಾ ನಿಮ್ಮಲ್ಲಿ ಟ್ರೇ ಏನಾದರೂ ಇದ್ದರೆ ಅದಕ್ಕೆ ಹರಡ್ಕೊಂಡು ಬಿಡಬೇಕು. ಅದಕ್ಕೆ ಹರಡ್ಕೊಂಡು ನಾವಿದನ್ನ ರೂಮ್ ಟೆಂಪ್ರೇಚರಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಡಬೇಕು. ನಾನೊಂದು ದೊಡ್ಡದಾದ ಬಟ್ಲು ತಗೊಂಡಿದ್ದೀನಿ, ಅದಕ್ಕೆ ಕಂಪ್ಲೀಟಾಗಿ ಇದನ್ನ ಹರಡ್ಕೊತಾ ಇದ್ದೇನೆ. ನೀವೊಂದು 3 to 4 hours ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ರೆ ಅಥವಾ ಫ್ಯಾನ್ ಕೆಳಗಡೆ ಲೈಟಾಗಿ ಫ್ಯಾನ್ ಹಾಕಿ ಇಟ್ಬಿಟ್ರೆ ಆಲ್ಮೋಸ್ಟ್ ಒಂದು 2 to 3 hours ಇದು ಡ್ರೈ ಆಗಿ ಹೋಗುತ್ತೆ. ನೀರಿನ ಪಸೆ ಒಂದು ಚೂರು ಇರಬಾರ್ದು, ಆಯಿತಾ? ಇಲ್ಲ, ನೀವು ಒಂದು 4 hours ಚೆನ್ನಾಗಿ ಇದನ್ನ ಡ್ರೈ ಮಾಡ್ಕೋಬೇಕು. ಹೊರಗಡೆ ಇಡಬೇಡಿ, ರೂಮ್ ಟೆಂಪ್ರೇಚರಲ್ಲಿ ನಾವು ಡ್ರೈ ಮಾಡಬೇಕು. ಇವಾಗ ಇದು ನೋಡಿ ಆಲ್ಮೋಸ್ಟ್ ಒಂದು 4-5 hours ಡ್ರೈ ಆಗಿದೆ. ಒಂದು ಚೂರು ಕೂಡ ಪಸೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಚೂರು ಪಸೆ ಇರಬಾರ್ದು, ಅಂದರೆ ಮಾಯಿಶ್ಚರ್ ಒಂದು ಚೂರು ಕೂಡ ಇರಬಾರ್ದು. ಇವಾಗ ಒಂದು ಕ್ಲೀನ್ ಆಗಿರುವಂತಹ ಗಾಜಿನ ಬಾಟಲ್ ಅಥವಾ ಗಾಜಿನ ಡಬ್ಬನೂ ಆಗುತ್ತೆ, ಪ್ಲಾಸ್ಟಿಕ್ ಡಬ್ಬನೂ ಆಗುತ್ತೆ. ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ವೇಸ್ಟ್ ಡಬ್ಬ ಇದ್ದರೆ ಖಾಲಿ ಡಬ್ಬನ ತಗೊಂಡು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಡ್ರೈ ಮಾಡಬೇಕು, ನೀವು ಇದನ್ನ ಹಾಕೋಕ್ಕಿಂತ ಮುಂಚೆ. ಅದಾದ ನಂತರ ಒಂದು ಟಿಶ್ಯೂ ಪೇಪರ್ನ ಈ ಥರ ಕೆಳಗಡೆ ಹಾಕ್ಕೊಂಡು ಅದರ ಒಳಗಡೆ, ಡಬ್ಬದೊಳಗಡೆ ನಾವು ಈ ಕೊತ್ತಂಬರಿ ಸೊಪ್ಪನ್ನು ಬಿಡಿಯಾಗಿ ಹಾಕಬೇಕು.
ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕಟ್ ಮಾಡಿ ನೀರಿನ ಪಸೆ ಎಲ್ಲ ಆರಿಸಿಟ್ಟಂತಹ ಕೊತ್ತಂಬರಿ ಸೊಪ್ಪು ಡಬ್ಬದೊಳಗಡೆ ಹಾಕುವಾಗ ನೆನ್ಪಿಟ್ಕೊಳ್ಳಿ, ಒಂದು ಚೂರು ಮಾಯಿಶ್ಚರ್ ಇರಬಾರ್ದು, ಒಂದು ಚೂರು ನೀರಿನ ಪಸೆ ಇರಬಾರ್ದು. ಈ ಥರ ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಡಬ್ಬದಲ್ಲಿ ಹಾಕಿದ ನಂತರ ಇವಾಗ ಇದನ್ನ ನಾವು ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಪ್ಲಾಸ್ಟಿಕ್ ತಗೊಳ್ಳಿ, ಕಟ್ ಮಾಡಿ. ಮನೇಲಿ ಯಾವುದಾದ್ರೂ ಕ್ಲೀನಾಗಿರುವಂಥ ರೊಟ್ಟಿ ತಟ್ಟೋ ಈ ಥರ ಪ್ಲಾಸ್ಟಿಕ್ ಇದ್ದರೂ ಆಗುತ್ತೆ. ಕ್ಲೀನಾಗಿರಬೇಕು, ಡಸ್ಟ್ ಎಲ್ಲ ಯಾವುದು ಇರಬಾರ್ದು. ಅದನ್ನ ಒಂಚೂರು ಕಟ್ ಮಾಡಿಕೊಂಡು ಅದರ ಮುಚ್ಚಳಕ್ಕೆ ಈ ಥರ ಹಾಕಿ ನಾವು ಅದರ ಲಿಡ್ ಅಥವಾ ಮುಚ್ಚಳನ ಕ್ಲೋಸ್ ಮಾಡಿ ಬಿಡಬೇಕು. ಕಂಪ್ಲೀಟಾಗಿ ಟೈಟ್ ಮಾಡಿ ಬಿಡಬೇಕು. ಮತ್ತು ಫುಲ್ ಬಾಟಲಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ತುಂಬಿಸಬಾರ್ದು. ಒಂದು ಸ್ವಲ್ಪ ಮೇಲ್ಗಡೆ ಗ್ಯಾಪ್ ಇರಬೇಕು. ಈ ಥರ ಬಾಟಲಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಮಾಡಿದ ನಂತರ ಇದನ್ನ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ಇವಾಗ ನೋಡಿ, ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದು ಇವಾಗ ಆಲ್ಮೋಸ್ಟ್ 10 days ಆದ ನಂತರನೂ ನಾನು ಇದನ್ನ ತೆಗೆದು ನೋಡಿದರೆ ಅಥವಾ ಯೂಸ್ ಮಾಡಬೇಕು ಅಂತಂದರೆ ತುಂಬಾ ಫ್ರೆಶ್ ಆಗಿರುತ್ತೆ. ಒಂದು ಚೂರು ಅಂದರೆ ಚೂರು ಕೂಡ ಕೊಳ್ತಿರಲ್ಲ, ಒಂದು ಚೂರು ಬಾಡಿರಲ್ಲ. ನಾನು ಡಬ್ಬದಲ್ಲಿ ಹಾಕಿದಾಗ ಹೇಗಿತ್ತು ಅದೇ ಥರ ಇದೆ ನೋಡಿ, ನೀವು ನೋಡ್ಬೋದು. ಆಲ್ಮೋಸ್ಟ್ 10 days ಆಗಿದೆ. ನಾನು ಲಾಸ್ಟ್ ವೀಕಲ್ಲಿ ವಿಡಿಯೋ ಮಾಡಿದಾಗ ಇಟ್ಬಿಟ್ಟಿದೆ. ಅವಾಗವಾಗ ನಾನು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ತಾ ಇದ್ದೆ. ಸೂಪರ್ ಫ್ರೆಶ್ ಆಗಿದೆ. ಸೊ ಈ ಥರ ಮಾಡಿದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಆಲ್ಮೋಸ್ಟ್ ಏನು ತೊಂದರೆ ಇಲ್ಲದೆ ಒಂದು 3 ರಿಂದ 4 ವಾರ ಅಂತೂ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಯೂಶ್ವಲಾಗಿ ಏನಾಗುತ್ತೆ, ನಮಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಪದಾರ್ಥಗಳಿಗೂ ಹಾಕೋಕ್ಕೆ ಬೇಕಾಗಿರುತ್ತೆ. ಬಟ್ ಎಷ್ಟೇ ಸರಿ ನಾವು ತಂದ್ರೂ 2-3 ದಿನ ಆಗೋಷ್ಟರಲ್ಲಿ ಅದು ಕೊಳ್ತೋಗಿರುತ್ತೆ. ಸೊ ಆ ಥರ ಇರುವಾಗ ನಾವು ಈ ಟಿಪ್ಸನ್ನು ಯೂಸ್ ಮಾಡಿದರೆ ತುಂಬ ದಿನದವರೆಗೆ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ ಕಾಪಾಡ್ಕೊಂಡು ಬರ್ಬೋದು. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡ್ತಾಯಿರಿ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.